ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಇವರು ನಮ್ಮ ಅಡುಗೆ ಮನೆಗೆ ಬರ್ತಾರೆ ಅಂದರೆ ನನ್ನ ದಿಲ್ಲಂತೂ ಫುಲ್ ಖುಷ್. ಯಾಕಂದರೆ ಇವ್ರು ಮಾಡೋ ರೆಸಿಪಿನೇ ನನಗಿಷ್ಟ. ಹಾಗೆ ಇವ್ರು ಮಾಡೋ ರೆಸಿಪಿಲಿ ಟೇಸ್ಟ್ ಜೊತೆಗೆ ತುಂಬ ಈಸಿ ಮೆಥಡ್ಸ್ ಕೂಡ ಇರುತ್ತೆ. ಯಾರು ಅಂತ ನೀವು ಗೆಸ್ ಮಾಡ್ತಾ ಇದ್ದೀರಾ? ನಮ್ಮ ಜೊತೆ ಇವತ್ತು ಅಡುಗೆ ಮನೆಯಲ್ಲಿ ಇನ್ನೆರಡು ಟೇಸ್ಟಿ ಡಿಶಸ್ನ ಹೇಳ್ಕೊಡೋಕೆ ಅಂತ ಬಂದಿರೋರು ಸುಪ್ರೀತಾ ಮಲ್ಪೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲೋ ಸುಪ್ರೀತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ. ಮತ್ತೆ ಭೇಟಿ ಆಗ್ತಾ ಇದ್ದೇವೆ, ಖುಷಿ ಆಗ್ತಾ ಇದೆ ನನಗೆ. ಇವತ್ತು ಸುಪ್ರೀತಾ ಅವರು ನಾನ್ ವೆಜ್ ಮಾಡ್ತಾರಾ? ಇಲ್ಲ, ವೆಜ್. ಹಾಗಾದ್ರೆ ಇವತ್ತು ಸ್ವಲ್ಪ ವೆಜ್ಜಿಗೆ ಟರ್ನ್ ಆಗಿದ್ದೀರಾ? ಯಾವ ಸ್ಪೆಷಲ್ ಮಾಡ್ತಾ ಇದ್ದೀರಾ? ಆಲೂ ಫ್ರೈ ಮಾಡ್ತಿದ್ದೇನೆ. ಆಲೂ ಫ್ರೈ. ಬನ್ನಿ ಹಾಗಾದ್ರೆ ಅಡುಗೆ ಮನೆಗೆ ಹೋಗಿ ಯಾವ ಥರ ಮಾಡೋದು ಅಂತ ನೋಡೋಣ. ಹಾಗಾದ್ರೆ ಇವಾಗ ನೀವು ಆಲೂ ಫ್ರೈ ಮಾಡ್ತಾ ಇದ್ದೀರಾ ಅಂದ್ರೆ ಇದು ಚಿಕನ್ ಫ್ರೈ, ಫಿಶ್ ಫ್ರೈಗೆಲ್ಲ ಆಲ್ಟರ್ನೇಟಿವ್ ಆಗಿರುತ್ತಾ? ಹೌದು, ಸ್ವಲ್ಪ ಚಿಕನ್ ಮಾಡಿದಾಗೆ ಹಾಗೆ ಇರುತ್ತಾ? ಸ್ಟಾರ್ಟ್ ಮಾಡೋಣ. ಏನ್ ಮಾಡಬೇಕು? ಗ್ಯಾಸ್ ಆನ್ ಮಾಡುವ. ಪ್ಯಾನ್ ಇಟ್ಟು ಎಣ್ಣೆ ಹಾಕ್ಬೇಕಾ? ಎಣ್ಣೆ ಬಿಸಿ ಆಗಬೇಕು. ನನಗೆ ನಿಮ್ಮದ್ರಲ್ಲಿ ನೀವು ಮಾತಾಡುವಾಗ ನೋಟಿಸ್ ಮಾಡಿದ್ದೇನಪ್ಪ ಅಂದರೆ ಗ್ಯಾಸ್ ಆನ್ ಮಾಡಬೇಕು ಅಂತ ಹೇಳ್ತೀರಲ್ಲ, ಫಸ್ಟ್ ಸ್ಟೆಪ್ಪು ಅದೊಂದು ನೀವು ಮೆನ್ಷನ್ ಮಾಡಿ ಹೇಳ್ತಾ ಇರ್ತೀರ, ಅದು ತುಂಬ ಚೆನ್ನಾಗಿರುತ್ತೆ. ನನಗೂ ಮರ್ತು ಹೋಗುತ್ತೆ. ನಾನು ಸೀದಾ ಬಂದು ಹೀಗೆ ಇಟ್ಬಿಟ್ರೆ ಆಮೇಲೆ ಜೀರಿಗೆ ತಗೊಳ್ತೆ. ಜೀರಿಗೆ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಕಾಯಿಸ್ಬೇಕಲ್ಲ? ಕರಿಬೇವು. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ಒಳ್ಳೆ ಮಿಕ್ಸ್ ಮಾಡ್ಕೋಬೇಕು. ಓಕೆ. ಇವಾಗ ಇದೇ ಸ್ಟೆಪ್ಸನ್ನು ನಾವು ಈ ಫಿಶ್ ರೆಸಿಪಿ ಮಾಡುವಾಗಲೂ ಫಾಲೋ ಮಾಡ್ಕೋಬೋದಾ? ಮಾಡ್ಕೋಬಹುದು. ಫಿಶ್, ಚಿಕನ್, ಎನಿಥಿಂಗ್? ಹೌದು. ಓಕೆ. ಇದು ಪ್ಯೂರ್ ವೆಜಿಟೇರಿಯನ್ ಅನ್ನೋರಿಗೆ. ಅಂದರೆ ಇದಕ್ಕೆ ಟೊಮೆಟೊ ಎಲ್ಲ ಹಾಕೋದಿಲ್ಲ. ನಾವು ಚಿಕನಿಗಾದರೆ ಟೊಮೆಟೊ ಎಲ್ಲ ಹಾಕ್ಕೊಳ್ತೇವೆ ಅಲ್ವಾ? ಓಕೆ. ಟೇಸ್ಟ್ ಹೆಂಗಿರುತ್ತೆ? ನಾನ್ ವೆಜ್ ಥರನೇ ಇರುತ್ತೆ? ಆ ಥರನೇ ಬರುತ್ತೆ. ಹಾಗಾದರೆ ನಾನು ಸುಪ್ರೀತಾ ಅವರೇ ನಾನ್ ವೆಜ್ ಯಾವಾಗ ಮಾಡಿಕೊಡ್ತೀರಾ ಅಂತ ಕೇಳಿರೋದಕ್ಕೆ ಈ ಥರ ಒಂದು ಆಲ್ಟರ್ನೇಟಿವ್ ಪ್ಲ್ಯಾನ್ ಮಾಡ್ಕೊಂಡ್ರಿ. ಇದಕ್ಕೆ ಸ್ವಲ್ಪ ಅರಿಶಿನ. ಅರುಣಾರವರ ಅರಿಶಿನ ಪೌಡರ್, ಚಿಲ್ಲಿ ಪೌಡರ್. ಅರುಣಾರವರ ಚಿಲ್ಲಿ ಪೌಡರ್. ಖಾರ ಕಮ್ಮಿ ಮಾಡ್ತಾ ಇದ್ದೀರಾ? ಹೌದು, ಅಂದರೆ ಈಗ ನಾವು ಚಿಕನ್ ಮಸಾಲ ಪೌಡರ್ ಹಾಕ್ಕೊಳ್ತೇವೆ. ಓಕೆ ಓಕೆ ಓಕೆ. ಇದನ್ನು ಹಾಕ್ಕೊಳ್ತೇನೆ. ಅರುಣಾರವರ ಚಿಕನ್ ಮಸಾಲ ಪೌಡರ್ ಹಾಕ್ತಾ ಇದ್ದೀರಾ? ಓಕೆ. ನಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ತೇವೆ. ಖಾರ ಹಾಕಿ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಸ್ವಲ್ಪ ನೀರು ಹಾಕೋ. ಹಾಂ.
ಸಾಕು. ಇದಕ್ಕೆ ಆಲೂಗಡ್ಡೆನ ಹಾಕ್ಕೊಳ್ತೇನೆ. ಬೇಯಿಸ್ಕೊಂಡಿದ್ದೀರಾ? ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ. ನಾವು ಮೊದಲೇ ಬೇಯಿಸಿಟ್ಕೊಂಡ್ರೆ ಈಸಿ ಆಗುತ್ತೆ ಅಲ್ವಾ ಮತ್ತೆಗೆ? ಓಕೆ. ಈ ಥರ ನಾವು ಹಾಕೋಬಹುದು, ಡೈರೆಕ್ಟ್ ಆಗಿ ಬೇಯಿಸದೆ ಹಸಿ ಹಾಲು ಹಾಕೊಂಡು ಫ್ರೈ ಮಾಡ್ಕೋಬೋದಾ? ಮಾಡ್ಕೋಬಹುದು. ಯಾವ್ದಕ್ಕೆ ಚೆನ್ನಾಗಿರುತ್ತೆ ಇದು? ಇದು ನಮ್ಮದು ರೈಸ್ ಐಟಮ್ ಯಾವುದಕ್ಕೂ ಒಳ್ಳೆದಾಗ್ತದೆ. ಜೀರಾ ರೈಸ್, ಪೆಪ್ಪರ್ ರೈಸ್ ಇಂಥದ್ದಕ್ಕೆಲ್ಲ. ಓಕೆ. ಉಪ್ಪು ಹಾಕ್ಕೊಳ್ತೀನಿ. ಓಕೆ. ಮುಚ್ಚಳ ಮುಚ್ಚು. ಇದು ಕೂಡ ಹಾಗಾದ್ರೆ ಬೇಗ ರೆಡಿ ಆಗೋಗುತ್ತೆ? ಬೇಗ ರೆಡಿ ಆಗಿ ಬೇಯಿಸ್ಕೊಳ್ಳೋದೊಂದು ಮಾತ್ರ ಕೆಲಸ ಇದರಲ್ಲಿ. ಹೌದು ಹೌದು. ಆಲೂಗಡ್ಡೆ ಹೇಗೂ ಬೆಂದಿರುತ್ತೆ? ಬೆಂದಿರುತ್ತೆ. ಸಾಕು. ಆಗಿದೆ. ಓಕೆ. ಗ್ಯಾಸ್ ಆಫ್ ಮಾಡ್ಕೊಂಡು. ಆಗಿದೆ ಅಲ್ವಾ ಇವಾಗ? ಈಗ ಆಗಿದೆ. ಕಸೂರಿ ಮೇಥಿ ತಗೊಳ್ತೀನಿ. ಓಕೆ. ಆಲೂ ಫ್ರೈ ರೆಡಿ. ಥ್ಯಾಂಕ್ ಯು ಸೋ ಮಚ್. ದಿಢೀರ್ ಅಂತ ರೆಡಿ ಆಗಿರೋವಂಥ ಆಲೂ ಫ್ರೈ ಮಾತಾಡುವಾಗ ಹೇಳಿದರು ಚಿಕನ್ ಫ್ರೈ, ಫಿಶ್ ಫ್ರೈ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಇರುತ್ತೆ ಅಂತ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಹೇಗೆ ರೆಡಿ ಮಾಡಿದ್ರು ಅನ್ನೋದನ್ನು ನೀವು ಇನ್ನೊಂದು ಸಲ ನೋಡ್ಕೊಂಡು ಬನ್ನಿ. ಆಲೂ ಫ್ರೈ ತಯಾರಿಸುವ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಜೀರಿಗೆ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಅರುಣ ಅರಿಶಿನ ಪುಡಿ, ಮೆಣಸಿನ ಪುಡಿ, ಚಿಕನ್ ಮಸಾಲ ಪುಡಿ ಹಾಕಿ ಹುರಿಯಿರಿ. ನಂತರ ಸ್ವಲ್ಪ ನೀರು ಹಾಕಿ ಮಸಾಲೆಯನ್ನು ಬೇಯಿಸಿ. ಆನಂತರ ಬೇಯಿಸಿ ತುಂಡು ಮಾಡಿದ ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷ ಬೇಯಿಸಿ ಮೇಲಿನಿಂದ ಕಸೂರಿ ಮೇಥಿಯನ್ನು ಉದುರಿಸಿ. ಈಗ ಬಿಸಿ ಬಿಸಿಯಾದ ಆಲೂ ಫ್ರೈ ರೆಡಿ. ನೋಡಿದ್ರಲ್ಲ ಆಲೂ ಫ್ರೈ ಹೇಗೆ ಮಾಡೋದು ಅನ್ನೋದನ್ನು. ನೆಕ್ಸ್ಟ್ ಯಾವ ರೆಸಿಪಿ ಕಾಯ್ತಾ ಇದೆ ನಮಗೋಸ್ಕರ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ನೀವು ತಗೊಳ್ಳಿ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಪ್ರೈಡ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮಿಕಾಯ್ ಹೋಮ್ ಅಪ್ಲಯನ್ಸಸ್. ಬನ್ನಿ, ಆಲೂ ಫ್ರೈ ಮಾಡಾಗಿದೆ. ಸೊ ನೆಕ್ಸ್ಟ್ ಯಾವ ಡಿಶ್ ನಮಗೋಸ್ಕರ ಕಾಯ್ತಾ ಇದೆ ಅಂತ ಕೇಳೋಣ. ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತಾ ಇದ್ದೀರಾ? ಪೆಪ್ಪರ್ ರೈಸ್ ಅಂದಾಗ ನನಗೆ ಫ್ಲಾಶ್ ಆಯಿತು. ನೀವು ಹೇಳಿದ್ರಿ ಆಲೂ ಫ್ರೈಗೆ ಇದು ಕಾಂಬಿನೇಷನ್ ಆಗಿರುತ್ತೆ ಅಂತ. ಹಾಗೆ ಆ ಥರನೇ ನೀವು ಮ್ಯಾಚ್ ಮಾಡ್ಕೊಂಡು ಬಂದಿದ್ದೀರಾ. ಸ್ಟಾರ್ಟ್ ಮಾಡೋಣ ಹಾಗಾದರೆ. ಏನು ಬೇಕು? ಫಸ್ಟ್ ಕಡಾಯಿ ಇಟ್ಕೋಬೇಕು. ಎಣ್ಣೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಎ, ಡಿ, ಇ ಸತ್ವವನ್ನು ಹೊಂದಿರುವಂಥದ್ದು. ಸಾಕಾ? ತುಪ್ಪ ಹಾಕ್ಕೊಳ್ತೀವಿ. ಎಣ್ಣೆ ಹಾಕ್ಬಿಟ್ಟು ಮತ್ತೆ ನಾವು ತುಪ್ಪ ಹಾಕಬೇಕಾ? ಓಕೆ. ಯಾಕೆ ಈ ಥರ? ಅಂದರೆ ನಾವು ರೈಸ್ ಐಟಮ್ ಮಾಡ್ತೇವಲ್ಲ, ಅದಕ್ಕೆ ಸ್ವಲ್ಪ ತುಪ್ಪ ಇದ್ರೇನೆ ಒಳ್ಳೇದಾಗ್ತದೆ. ಹೌದಾ? ಓಕೆ. ನಂಗೆ ಗೊತ್ತಿರಲದು, ನೀವು ತಿಳಿಸ್ಕೊಡ್ತಾ ಇದ್ದೀರಾ. ಗೊತ್ತಿಲ್ಲ ಅಂದರೆ ಯಾಕೆ ಈ ಥರ ಅನ್ನೋ ಪ್ರಶ್ನೆ ಬರ್ತಾ ಇರುತ್ತೆ. ಹೌದು. ಜೀರಿಗೆ ಹಾಕ್ಕೊಳ್ತೀನಿ. ಕರಿಬೇವು. ಓಕೆ. ಎಣ್ಣೆ ಪ್ಲಸ್ ತುಪ್ಪದ ಜೊತೆ ನಾವು ಇದನ್ನು ಬಿಸಿ ಮಾಡಬೇಕಲ್ಲ. ಈರುಳ್ಳಿ ಹಾಕ್ತೀನಿ.
ಒಣಮೆಣಸು, ಕಾಯಿ ಮೆಣಸು, ಓಕೆ. ಬೆಳ್ಳುಳ್ಳಿ ತಗೊಂಡು, ಓಕೆ. ಗೋಡಂಬಿ, ಗೋಡಂಬಿ. ಇದು ಚೆನ್ನಾಗಿ ಫ್ರೈ ಆಗಬೇಕಾ? ಹೌದು, ಫ್ರೈ ಆಗ್ತದೆ. ಸುಪ್ರೀತಾ ಅವರೇ ಮಗಳು ಏನು ಮಾಡ್ಕೊಳ್ತಾ ಇರ್ತಾರೆ ಮನೆಯಲ್ಲಿ? ಮಗಳು ಈಗ ಸ್ಕೂಲಿಗೆ ಹೋಗಿದ್ದಾಳೆ. ಹೋಗಿದ್ದಾರೆ ಸ್ಕೂಲಿಗೆ? ಓಕೆ. ಹೇಗಾಗುತ್ತೆ ಅಂತ ಸ್ಕೂಲೆಲ್ಲ ಒಪಿನಿಯನ್ಸ್ ಬರುತ್ತಾ? ಬರುತ್ತೆ. ಸ್ವಲ್ಪ ಸ್ಲೋ ಇದೆ. ಹಾಂ. ರೈಸ್ ಹಾಕೊಳ್ಳುವ, ಇದು ಬೇಯಿಸ್ಕೊಂಡು ಇಟ್ಕೊಂಡು. ಓಕೆ. ಬೇರೆ ರೈಸನ್ನು ಕೂಡ ಈ ಥರ ಮಾಡ್ಕೋಬಹುದು? ಮಾಡ್ಕೋಬಹುದು. ಪೆಪ್ಪರ್ ಹಾಕೊಳ್ಳಿ. ಓಕೆ. ಪೆಪ್ಪರ್ ರೈಸ್ ಅಲ್ವಾ? ಸಾಲ್ಟ್ ಹಾಕಿ. ಸ್ವಲ್ಪ ಮುಚ್ಚಳ ಮುಚ್ಚುವ. ಈಗ ಮಿಕ್ಕಿರೋ ಅಂತ ಅನ್ನ ಇದ್ರೆ ಅದನ್ನ ಕೂಡ ನಾವು ಈ ತರ ಆಲ್ಟರ್ನೇಟಿವ್ ಆಗಿ ಮಾಡ್ಕೋಬಹುದು, ಈಸಿ ಆಗಿರುತ್ತೆ. ಅಲ್ಲ, ನೀವು ಮಾಡೋ ಡಿಶಸ್ ಎಲ್ಲ ನಾನು ನೋಡಿದ ಹಾಗೆ ತುಂಬಾ ಸಿಂಪಲ್ ಆಗಿರುತ್ತೆ. ಅದು ಹೆಂಗೆ ನೀವೇ ಕಲ್ತ್ಕೊಂಡಿರೋ ಅಂತದ? ಹೌದು, ಒಂದೊಂದ್ಸಲ ನಾನು ಕಲ್ತ್ಕೊಂಡಿರ್ತೇನೆ. ಮತ್ತೊಂದು ನಾವು ಪಕ್ಕದ ಮನೆಯವರೆಲ್ಲ ಹೇಳ್ಕೊಡ್ತಾರೆ, ಈ ರೀತಿ ಇದೆ ಡಿಶ್, ಇದು ಮಾಡು ಅಂತ. ಹಾಗಾಗಿ ಅದನ್ನು ನೋಡಿ ಅವ್ರ ಹತ್ರ ಕೇಳ್ಕೊಂಡು ನಿಮ್ದು ಸ್ವಲ್ಪ ಅಳವಡಿಸ್ಕೊಂಡು ಮಾಡ್ತಾ ಇರ್ತೀರಾ ಹೀಗೆ ಅಡಿಗೆ? ಹೌದು. ಇದು ಎಷ್ಟೊತ್ತು ಬೇಕಾಗುತ್ತೆ ನಮಗೆ? ಒಂದು ನಿಮಿಷ. ಒಂದು ನಿಮಿಷ ಅಷ್ಟೇ. ಅನ್ನ ಎಲ್ಲ ಬೆಂದಿರುತ್ತೆ? ಹೌದು, ಬೆಂದಿರುತ್ತಲ್ಲ, ಸ್ವಲ್ಪ ಇದು ಸಾಕು. ಓಕೆ, ಆಫ್ ಮಾಡೋದಾ? ಪ್ಲೇಟ್ ಹಾಕೊಳ್ಳುವ. ಓಕೆ. ಸ್ವಲ್ಪ ಕೊತ್ತಂಬರಿ. ಓಕೆ. ಕೊನೆದ ಮೇಲೆ ಸ್ವಲ್ಪ ತುಪ್ಪ ಹಾಕಿ. ಪೆಪ್ಪರ್ ರೈಸ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಪೆಪ್ಪರ್ ರೈಸ್ ತುಂಬಾ ಈಸಿಯಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅವರು ಆಲೂ ಫ್ರೈ ಮಾಡಿರೋದಕ್ಕೆ ಪೆಪ್ಪರ್ ರೈಸ್ ಕಾಂಬಿನೇಷನ್ ಅಂತ ಕೂಡ ಹೇಳಿದ್ದಾರೆ. ಯಾವ ರೀತಿ ಮಾಡಿದ್ರು ಅನ್ನೋದನ್ನು ನೀವು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಪೆಪ್ಪರ್ ರೈಸ್ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ತುಪ್ಪ ಹಾಕಿ ಬಿಸಿಯಾದ ನಂತರ ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಒಣಮೆಣಸು, ಹಸಿಮೆಣಸನ್ನು, ಬೆಳ್ಳುಳ್ಳಿ, ಗೋಡಂಬಿಯನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ನಂತರ ಬೆಳ್ತಿಗೆ ಅನ್ನ, ಅರುಣ ಕರಿಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೆರೆಸಿ 1-2 ನಿಮಿಷ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳಿ. ಈಗ ರುಚಿಕರವಾದ ಪೆಪ್ಪರ್ ರೈಸ್ ಸವಿಯಲು ಸಿದ್ಧ. ಫೈನಲಿ ರೆಡಿ ಆಗಿದೆ. ಎರಡು ಕೂಡ ನೀವು ಹೇಳಿರೋ ಹಾಗೆ ಇದೆರಡು ಸುಟೇಬಲ್ ಆಗಿರುವಂಥ ರೆಸಿಪೀಸ್ ಅಲ್ವಾ? ಟ್ರೈ ಮಾಡೋಣ ನಾವು ಹಾಗಾದರೆ. ನೀವು ತಗೊಳ್ಳಿ. ಸೂಪರ್ ಆಗಿದೆ. ಸಖತ್ತಾಗಿದೆ. ಆ್ಯಂಡ್ ಇದಕ್ಕೆ ನಾವು ಇದನ್ನು ಬೆರೆಸ್ಕೊಂಡು ತಿನ್ಬೋದಲ್ವಾ? ಪೆಪ್ಪರ್ ರೈಸ್ ಹಾಗೆ ತಿನ್ನೋಕೆ ಚೆನ್ನಾಗಿದೆ.
ಸೂಪರ್ ಆಗ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೋಸ್ಕರ ನಮ್ಮ ಕಡೆಯಿಂದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪ. ಥ್ಯಾಂಕ್ ಯು. ಬರ್ತಾ ಇರಿ ಹೀಗೆ. ಆಯ್ತು. ಇನ್ನೊಂದ್ಸಲ ಬರುವಾಗ ನನ್ನ ಫೇವ್ರಿಟ್ ನಾನ್ ವೆಜ್, ನೀವು ಮಾಡೋ ನಾನ್ ವೆಜ್ ಡಿಶ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಮಾಡಿಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ಪೈಸಿ ಆಗಿರೋಂಥ ರೆಸಿಪಿ ಬೇಕು ನಮಗೆ, ತುಂಬ ಇಷ್ಟ ಅಂತ ಅನ್ನಿಸ್ತಾ ಇದ್ರೆ, ಇದರ ಜೊತೆಗೆ ತುಂಬ ಈಸಿಯಾಗಿ ಏನಾದರೂ ಮಾಡ್ಕೋಬೇಕು, ಇನ್ನೂ ಸ್ಪೆಷಲ್ ಆಗಿರೋದನ್ನು ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದ್ದರೆ ಈ ಥರ ನಾವು ಕಾಂಬಿನೇಷನ್ ಇಟ್ಕೊಂಡು ಡಿಶಸ್ಗಳನ್ನು ರೆಡಿ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ನೀವು ಕೂಡ ನೋಡಿಕೊಂಡು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.